ರಾಣಿ ಹಬ್ಬಕ್ಕ ಉಳ್ಳಾಲದ ರಾಣಿಯಾದ ಪುದರ್ ಪಡೆಂಡಲ ಅಲೆಗ್ಲ ಮೂಡಬಿದ್ರೆಗ್ಲ ಸಂಬಂಧ ಉಂಡು. ಆಲು ಮೂಲತವಾದ ಮೂಡಬಿದ್ರದ ಚೌಟ ಮನೆತನದ ಆಲು. ಉಳ್ಳಾಲಡು ರಾಣಿಯಾದ ಮೇರೆಯಿನ ಹಬ್ಬಕ್ಕ ಕಾಳು ಮೆಣಸು ವ್ಯಾಪಾರಡು ಕಾಳು ಮೆಣಸಿನ ರಾಣಿ ಪಂಡದೆ ಪುದರ್ ಪಡೆಯಿನ ಆಲು. ಪೋರ್ಚುಗೀಸರಿನ ದಿಗಲ ನಡುಗಾದು ಆ ಕಾಲಡು ತನ್ನ ಶೌರ್ಯ ಪರಾಕ್ರಮನ ತೋಚಾಯಿನಾಲ್ ಪಂಡದ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಸಮಿತಿ ಅಧ್ಯಕ್ಷರು ಶ್ರೀ ಸುದರ್ಶನ್ ಮೂಡಬಿದ್ರೆ ಸಂದೇಶ ಕೊಡ್ತಾರೆ. ಎಲ್ರಿಗೂ 75ನೇ ವರ್ಷದ ಸ್ವಾತಂತ್ರ್ಯ ಉತ್ಸವದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ರಾಣಿ ಅಬ್ಬಕ್ಕನ ಬಗ್ಗೆ ಮಾತಾಡಬೇಕು ಅಂತ ಸೇವಂತಿಯಕ್ಕ ಉಲ್ಲೇಖ ಮಾಡಿದರು. ಆದರೆ ರಾಣಿ ಅಬ್ಬಕ್ಕನ ಬಗ್ಗೆ ನನಗಿಂತ ಜಾಸ್ತಿ ಉಳ್ಳಾಲದ ಬಂಧುಗಳಿಗೆ ನಿಮ್ಗೆ ಗೊತ್ತಿದೆ. ಆದರೆ ನನ್ನ ಮೂಡುಬಿದಿರೆಗೂ ರಾಣಿ ಅಬ್ಬಕ್ಕನಿಗೂ ಒಂದು ನಂಟಿದೆ. ರಾಣಿ ಅಬ್ಬಕ್ಕ ನನ್ನ ಮೂಡುಬಿದಿರೆಯ ಕುವರಿ, ಮೂಡುಬಿದಿರೆಯ ಚೌಟರ ಅರಮನೆಯ ರಾಣಿ ಅಬ್ಬಕ್ಕ ಮಂಗಳೂರು ಈಗ ದಕ್ಷಿಣದ ಇರುವಂತಹ ಕ್ಷೇತ್ರದಲ್ಲಿದ್ದಂತಹ ಬಂಗಾರಸುನ ಮಡದಿಯಾಗಿ ನಂತರ ಈ ಉಳ್ಳಾಲದಲ್ಲಿ ತನ್ನ ಆಧಿಪತ್ಯವನ್ನು ಸ್ಥಾಪಿಸುವುದರ ಮುಖಾಂತರ ಒಂದು ಜನಪರವಾದಂಥ ಆಡಳಿತವನ್ನು ಕೊಟ್ಟಿರುವಂಥ ಇತಿಹಾಸ ನಮ್ಮ ಕಣ್ಣು ಮುಂದೆ ಇದೆ. ಈ ದೇಶದ ಪ್ರಥಮ ಸ್ವಾತಂತ್ರ್ಯ ಮಹಿಳೆ. ಈ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಎಲ್ರಿಗೂ ಪ್ರೇರಣೆ ಯಾರು ಅಂತ ಕೇಳಿದರೆ ರಾಣಿ ಅಬ್ಬಕ್ಕ. ಭಾರತೀಯ ಜನತಾ ಪಕ್ಷದ ರಾಜ್ಯ ಮಹಿಳಾ ಮೋರ್ಚಾದ ಯೋಜನೆದ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಬಿಜೆಪಿ ಸಮಿತಿ ಬೊಕ್ಕ ಕುಡ್ಡ ವಿಧಾನಸಭಾ ಕ್ಷೇತ್ರ ಮಹಿಳಾ ಬಿಜೆಪಿ ಸಮಿತಿ ಮುತಾಲಿಕೆಡು ಉಳ್ಳಾಲದ ಅಬ್ಬಕ್ಕ ಪ್ರತಿಮೆ ಎದುರುಡು ಅಟನೆ ಮಲ್ದಿನ 75ನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದ ಪಾಲ್ಪಡೆಯಿನ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸುದರ್ಶನ್ ಅಬ್ಬಕ್ಕನ ಪ್ರತಿಮೆಗೂ ಸುರುಕಾದು ಮಾಲಾರ್ಪಣೆ ಮಲ್ದದು ಗೌರವ ನಮನ ಸಂದಾದು ಅಬ್ಬಕ್ಕನ ಶೌರ್ಯ ಸಾಹಸ ಏಪಲ ಸ್ಫೂರ್ತಿಯಾದು ಕೊಡು ಪಂಡದು ಸಂದೇಶ ಕೊರಿಯರು. बोलो भारत माता की वीर रानी अब्बक्कनिगे वंदे 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 ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ನಮ್ಮ ಕಣ್ಣು ಮುಂದೆ ಇದೆ ಬಂಧುಗಳೇ. ಈ ದೇಶದ ಮೇಲೆ ಡಚ್ಚರಿರ್ಬೋದು, ಪೋರ್ಚುಗೀಸರಿರ್ಬೋದು, ಮೊಘಲರಿರ್ಬೋದು, ಬ್ರಿಟಿಷರಿರ್ಬೋದು, ಸುಮಾರು ಸಾವಿರಾರು ವರ್ಷ ಈ ದೇಶದ ಮೇಲೆ ದಬ್ಬಾಳಿಕೆಯನ್ನು ಮಾಡೋದ್ರ ಮುಖಾಂತರ ಈ ದೇಶದ ಮೇಲೆ ದಾಳಿಯನ್ನು ಮಾಡಿ ವ್ಯಾಪಾರಕ್ಕೆಂದು ಬಂದಂಥ ಅನೇಕ ಜನ ವ್ಯವಸ್ಥಿತವಾಗಿ ಈ ದೇಶವನ್ನು ಆಡಳಿತ ಮಾಡಿದ್ದ ಇತಿಹಾಸ ನಮ್ಮ ಕಣ್ಣು ಮುಂದೆ ಇದೆ. ಆ ಪ್ರಾರಂಭದಲ್ಲಿ ಪೋರ್ಚುಗೀಸರು ಕೂಡ ಈ ದೇಶದ ಮೇಲೆ ವ್ಯಾಪಾರಕ್ಕೋಸ್ಕರ ಬಂದವರು. ಕ್ರಮೇಣ ನಮ್ಮಲ್ಲಿರುವಂಥ ಒಡಕಿನ ಲಾಭವನ್ನು ಪಡೆದು ಹಂತ ಹಂತವಾಗಿ ಒಂದೊಂದೇ ರಾಜ್ಯವನ್ನು ಒಂದೊಂದೇ ಪ್ರಾಂತವನ್ನು ಕಬಳಿಸುತ್ತಾ ಬಹಳ ವ್ಯವಸ್ಥಿತವಾಗಿ ಭಾರತವನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟಿರುವಂಥ ಸಂದರ್ಭದಲ್ಲಿ ಈ ಪುಟ್ಟ ಊರಿನಲ್ಲಿ ಈ ಪುಟ್ಟ ಒಂದು ಅರಮನೆಯಲ್ಲಿ ಇದ್ದಂತಹ ರಾಣಿ ಅಬ್ಬಕ್ಕ ಪೋರ್ಚುಗೀಸರ ಎದೆಯಲ್ಲಿ ನಡುಕವನ್ನು ಉಂಟು ಮಾಡಿದ್ದು ಮಾತ್ರ ಅಲ್ಲ, ದೊಡ್ಡ ಹೋರಾಟವನ್ನು ನೀಡುವುದರ ಮುಖಾಂತರ ಇವತ್ತಿನ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಒಂದು ಹೊಸ ಶಕ್ತಿಯನ್ನು ಕೊಟ್ಟಿರುವಂತಹ ರಾಣಿ ಇದ್ದರೆ ಅದು ರಾಣಿ ಅಬ್ಬಕ್ಕ. ಅವರನ್ನು ಕಾಳು ಮೆಣಸಿನ ರಾಣಿ ಅಂತ ಹೇಳ್ತಾ ಇದ್ರು. ಅನೇಕರಿಗೆ ಗೊತ್ತಿಲ್ಲ, ನಮ್ಮ ದೇಶದಲ್ಲಿ ಒಳ್ಳೆ ಮೆಣಸು ಅಥವಾ ಕರಿಮೆಣಸು ಏನು ಹೇಳ್ತಾ ಇದ್ದೀವಿ, ಅದು ಪ್ರಾರಂಭದಲ್ಲಿ ಬಹಳ ಹೇರಳವಾಗಿ ಬೆಳೀತಾ ಇತ್ತು. ಇವತ್ತು ನಾವು ಉಪಯೋಗಿಸುವಂತಹ ಕೆಂಪು ಮೆಣಸು ಏನಿದೆ ಅದು ನಮಗೆ ಪೋರ್ಚುಗೀಸರ ಕೊಡುಗೆ. ಕೆಂಪು ಮೆಣಸು ಅದು ನಮ್ಮ ಮೆಣಸಲ್ಲ. ಪೋರ್ಚುಗೀಸರು ಈ ದೇಶದ ಮೇಲೆ ಬಂದಂಥ ಸಂದರ್ಭದಲ್ಲಿ ಈ ದೇಶದ ಕಾಳು ಮೆಣಸನ್ನು ಅರಬ್ ದೇಶಗಳಿಗೆ ಅಥವಾ ತಮ್ಮ ದೇಶಗಳಿಗೆ ಅದನ್ನು ಕೊಂಡೋಗೋದ್ರ ಮುಖಾಂತರ ಇಲ್ಲಿಯ ಜನರಿಗೆ ಕೆಂಪು ಮೆಣಸನ್ನು ಕೊಟ್ಟು ಬಹಳ ವ್ಯವಸ್ಥಿತವಾಗಿ ಕೇವಲ ನಮ್ಮ ಸಂಸ್ಕೃತಿಯ ಮೇಲೆ ಅಲ್ಲ, ನಮ್ಮ ಧರ್ಮದ ಮೇಲೆ ಅಲ್ಲ, ನಮ್ಮ ಆರೋಗ್ಯದ ಮೇಲೆ ಕೂಡ
ಒಂದು ಪರಿಣಾಮವನ್ನು ಬೀರುವಂಥ ಕೆಲಸವನ್ನು ಪೋರ್ಚುಗೀಸರು ಆ ಕಾಲಘಟ್ಟದಲ್ಲಿ ಮಾಡಿದರು. ಆ ರೀತಿಯಲ್ಲಿ ಕಾಳು ಮೆಣಸಿನ ವ್ಯಾಪಾರವನ್ನು ಮಾಡ್ತಿರುವಂತಹ ರಾಣಿ ಅಬ್ಬಕ್ಕನವರು ಬಹಳ ವ್ಯವಸ್ಥಿತವಾಗಿ ಕರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಸುಂಕದ ವಸೂಲಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಎಲ್ಲದರಲ್ಲೂ ಕೂಡ ಜನರ ವಿಶ್ವಾಸವನ್ನು ಪಡೆಯುತ್ತಾ ಜನರ ಪ್ರೀತಿಗೆ ಪಾತ್ರರಾಗುತ್ತಾ ಜನರಿಗೊಂದು ವ್ಯವಸ್ಥಿತವಾದಂಥ ಆಡಳಿತವನ್ನು ಕೊಟ್ಟಂತಹ ವೀರ ವನಿತೆ ರಾಣಿ ಅಬ್ಬಕ್ಕ. ಬಹಳ ವಿಶೇಷವಾಗಿ ಮಹಿಳಾ ಮೋರ್ಚಾ ಈ ಸಲ ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು, ವಿನೂತನವಾದಂಥ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದೆ. ಈ ದೇಶದಲ್ಲಿರುವಂತಹ 75 ಭಾಗದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಬಲಿದಾನ ಆದಂತಹ ಮಹಿಳೆಯರನ್ನು, ವೀರ ವನಿತೆಯರನ್ನು ಗುರುತಿಸಿ ಅವರಿಗೆ ಗೌರವ ಅರ್ಪಣೆ ಮಾಡುವಂತಹ ಒಂದು ಕೆಲಸ ಇವತ್ತು ರಾಷ್ಟ್ರೀಯ ಮಹಿಳಾ ಮೋರ್ಚಾದ ವತಿಯಿಂದ ಇವತ್ತು ನಡೀತಾ ಇದೆ. ಆ ಸೂಚನೆಯ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕದ ಮಹಿಳಾ ಮೋರ್ಚಾ ಇವತ್ತು ಈ ಭಾಗದಲ್ಲಿ ಶಿಲ್ಪಾ ಸುವರ್ಣರವರ ನೇತೃತ್ವದಲ್ಲಿ, ಧನಲಕ್ಷ್ಮಿ ಗಟ್ಟಿಯವರ ನೇತೃತ್ವದಲ್ಲಿ ರಾಣಿ ಅಬ್ಬಕ್ಕನ ಪ್ರತಿಮೆಗೆ ಹಾರಾರ್ಪಣೆ ಮಾಡುವುದರ ಮುಖಾಂತರ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದೇವೆ. ಉಳ್ಳಾಲಡು ರಾಣಿ ಅಬ್ಬಕ್ಕನ ಪ್ರತಿಮೆ ಸ್ಥಾಪನೆಗೆ ಕಾರಣಕರ್ತರಾಯಿನ ಹಿರಿಯ ಬಿಜೆಪಿಗೇರು ಶ್ರೀ ಸೀತಾರಾಮ್ ಬಂಗೇರರನ್ನು ಭಾರತೀಯ ಮಹಿಳಾ ಮೋರ್ಚಾ ಬೊಕ್ಕ ಜಿಲ್ಲಾ ಘಟಕದ ವತಿರ್ದು ಮಾನದಿಗೆ ಮಲ್ತೇರು. ಧನಂಜಯ ಶ್ರೀ ಅಬ್ಬಕ್ಕನ ಪ್ರತಿಮೆಗೆ ದಸರಾ ಪೊರ್ತುಡು ಕುಡಲಾದ ಸೌಂದರ್ಯನ ದಿಂಜಾವದಿತ್ತಿನ ಧನಂಜಯರು ಈ ಸರಿದ ಕಾರ್ಯಕ್ರಮಗಳ ಅಬ್ಬಕ್ಕನ ಪ್ರತಿಮೆಯನ್ನು ಪೊರ್ಲು ಮಲ್ಪನಟ್ಟು ಸಹಕಾರಿ ಸಾಧಿತದು ಇಂಬೆರೆಲ್ಲ ಈ ಪೊರ್ತು ಗೌರವಿಸಾಯರು. ರಾಜ್ಯ ಅಲೆಮಾರಿ ಬೊಕ್ಕ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಸ್ತೂರಿ ಪಂಚ, ಕುಡ್ಲ ಮಂಡಲ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್, ಪ್ರಧಾನ ಕಾರ್ಯದರ್ಶಿ ಶ್ರೀ ಹೇಮಂತ್ ಶೆಟ್ಟಿ, ಉಪಾಧ್ಯಕ್ಷರು ಯಶವಂತ್ ಅಮೀನ್, ಹಿರಿಯರು ಚಂದ್ರಶೇಖರ್ ಉಚ್ಚಿಲ್, ಮಹಿಳಾ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ತ್ರಿವೇಣಿ ಪೆರಿಯೊಡೆ, ಜಿಲ್ಲಾ ಮಹಿಳಾ ಮೋರ್ಚಾ ಪ್ರಭಾರಿಲು ಪೂಜಾ ಪೈ, ಜಯಂತಿ, ಮಂಡಲ ಮಹಿಳಾ ಮೋರ್ಚಾ ಅಧ್ಯಕ್ಷರು ಪೂರ್ಣಿಮಾ ಶೆಟ್ಟಿ, ಜಿಲ್ಲದ ಪದಾಧಿಕಾರಿಗಳು, ಮಂಡಲದ ಪದಾಧಿಕಾರಿಗಳು, ಮಾತಾ ಪ್ರಮುಖರು ಬೊಕ್ಕ ದೇಶಾಭಿಮಾನಿಗಳು ಪಾಲ್ಪಡೆದಿದ್ದರು. ರಾಜ್ಯ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಶಿಲ್ಪಾ ಸುವರ್ಣ ಎತ್ಕೊಂಡರು. ಮಹಿಳಾ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೇವಂತಿ ಶ್ರೀಯಾನ್ ಸಭೆ ಸುಧಾರಿಕೆ ಮಂತರು. ಮಹಿಳಾ ಮೋರ್ಚಾ ಜಿಲ್ಲಾ ಅಧ್ಯಕ್ಷರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಸೊಲ್ಮೆ ಸಂದಾಯರು.